ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್ ಅವರು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಕಾರ್ಪೊರೇಟರ್ಗಳ ಜೊತೆಯಲ್ಲಿ ಪ್ರಗತಿ ಪರಿಶೀಲನೆಯನ್ನ ನಡೆಸಿದರು. ಈ ಸಂದರ್ಭ ಪಾಲಿಕೆಗೆ ಬರಬೇಕಾದ ಕೋಟಿ ಆದಾಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಕುಡಿಯುವ ನೀರಿನ ಬಿಲ್ ಬಾಕಿ, ಜಾಹೀರಾತು ಫಲಕ ಬಾಕಿ ಇರುವ ಮೊತ್ತದ ಕುರಿತು ಅಧಿಕಾರಿಗಳನ್ನ ಸಚಿವರು ತರಾಟೆಗೆ ತೆಗೆದುಕೊಂಡರು. ನಗರಾಭಿವೃದ್ಧಿ ಸಚಿವರಾಗಿ ಯುಟಿ ಖಾದರ್ ಅವರು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಕಾರ್ಪೊರೇಟರ್ಗಳ ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ರಿವ್ಯೂ ಮೀಟಿಂಗ್ ನಡೆಸಿದ್ರು. ಇನ್ನು ಪಾಲಿಕೆಯ ಕೋಟಿ ಆದಾಯ ಬಾಕಿ ಇರುವ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ನೀರಿನ ಬಿಲ್ ಬಾಕಿ, ಜಾಹೀರಾತು ಫಲಕ ಶುಲ್ಕ ವಸೂಲಾಗಿಲ್ಲ, ತೆರಿಗೆಯೂ ವಸೂಲಾಗುತ್ತಿಲ್ಲ. ಇದಕ್ಕೆ ಅಧಿಕಾರಿಗಳೇ ಹೊಣೆಗಾರರು ಎಂದು ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾರು ಎಷ್ಟು ಬಾಕಿ ಇರಿಸಿದ್ದಾರೆ ಎಂಬ ಮಾಹಿತಿ ಇರುವ ಅಧಿಕಾರಿಗಳಿಂದಲೇ ಓದಿಸಿದ್ರು. ಈ ಸಂದರ್ಭದಲ್ಲಿ ನಗರದ ಪ್ರತಿಷ್ಠಿತ ವ್ಯಕ್ತಿಗಳು ಬಾಕಿ ಇಟ್ಟಿರುವ ವಿಷಯ ಬಹಿರಂಗಗೊಂಡಿತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮುಂದಿನ 2 ತಿಂಗಳೊಳಗೆ 16 ಕೋಟಿ ಇರುವ ನೀರು ಬಿಲ್ಗಳನ್ನು ವಸೂಲಾತಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈ ನಡುವೆ ಜಾಹೀರಾತು ಫಲಕ ಶುಲ್ಕದಲ್ಲೂ ಬಾಕಿ ಇರುವ ಸಚಿವರ ಗಮನಕ್ಕೆ ಅಧಿಕಾರಿ ತಂದ್ರು. ತೆರಿಗೆಯ ಕುರಿತು ಸಮರ್ಪಕ ತಯಾರಿ ಮಾಡದೇ ಇರುವುದರಿಂದ ತೆರಿಗೆ ಸಂಗ್ರಹಣದಲ್ಲಿ ಹಿಂದೇಟು ಬಿದ್ದಿದೆ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತನ ಎದ್ದು ಕಾಣುತ್ತೆ ಎಂದು ಮಾಜಿ ಮೇಯರ್ ಹರಿನಾಥ್ ಬೋಂದೇಲ್ ಸಭೆಯಲ್ಲಿ ಗಮನ ಸೆಳೆದರು. ಅದನ್ನು ಸಾಕ್ತಾ ಇದ್ದೇವೆ ಹೊರತು ಯಾವುದರಲ್ಲೇ ನಾವು ಕ್ರಾಸ್ ಚೆಕಿಂಗ್ ಮಾಡಿಲ್ಲ. ಪುಕ್ಕಟೆಯಾಗಿ ಎಷ್ಟೋ ಫ್ಲಾಟ್ಗಳು ಖಾಲಿಯಾಗಿವೆ ಅಥವಾ ಹೊರಗೆ ಎಲ್ಲ ಇದ್ದಾರೆ. ಇದಕ್ಕೆ ಡೋರ್ ನಂಬರ್ಸ್ ಆಗಿಲ್ಲ ಅಥವಾ ಅದು ಕಂಪ್ಲೀಷನ್ ರಿಪೋರ್ಟ್ ಆಗಿದೆ, ಇದಕ್ಕೆ ಟ್ಯಾಕ್ಸ್ ಬರ್ತಾ ಇಲ್ಲ. ಆದ್ರಿಂದ ನಿಜವಾಗಿ ನಮ್ಮ ಸಂಪನ್ಮೂಲ ನಾವು ಕ್ರೋಢೀಕರಣ ಮಾಡಿದ್ರೆ ನಾವು ಖಂಡಿತ ಬೆನಿಫಿಟ್ ಇದೆ. ಮಾಡ್ತಾ ಇಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ. ಪಾಲಿಕೆ ವ್ಯಾಪ್ತಿಯಲ್ಲಿ ಮಸಾಜ್ ಸೆಂಟರ್, ಸಿಲ್ಕ್ ಗೇಮ್ಗಳನ್ನು ತೆರವುಗೊಳಿಸುವುದಕ್ಕೆ ಕೋರ್ಟ್ ಆದೇಶ ಮಾಡಿದೆ. ಈ ಆದೇಶ ಪಾಲಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಬಹುಮಹಡಿ ಕಟ್ಟಡಗಳು ಕಾನೂನು ಬಾಹಿರವಾಗಿ ಅನುಮತಿ ಕೊಡಲಾಗುತ್ತಿದೆ. ಇದರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಮಾಜಿ ಮೇಯರ್ ಕವಿತಾ ಸನಿಲ್ ಹೇಳಿದ್ರು. ಇನ್ನೊಂದೇನು ಹೇಳಿದ್ರೆ 22 ಫ್ಲಾಟ್ಗಳಿದ್ರೆ ಎಸ್ಟಿಪಿ ಮಾಡಬೇಕು. ಎಸ್ಟಿಪಿ ಇನ್ನದಿದ್ರು ಸಹ ಕೊಡ್ತಾ ಇದ್ದಾರೆ. ಇನ್ನೊಂದೇನು ಹೇಳಿದ್ರೆ ಅದೆಷ್ಟು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಬಹಳಷ್ಟು ಇವೆ. ಅದರ ಬಗ್ಗೆ ಬಹುಶಃ ನಾನು ಮಹಾನಗರ ಪಾಲಿಕಾ ಮಹಾಪೌರಾದ ಸಂದರ್ಭದಲ್ಲಿ ಒಂದು ಲಿಸ್ಟ್ ಅನ್ನು ಮಾಡಿದ್ದೇನೆ. ಅದು ಪಾರ್ಕಿಂಗ್ ಏರಿಯಾದಲ್ಲಿ ಸ್ಕಿಲ್ ಗೇಮ್ ಇರ್ಬೋದು, ಮಸಾಜ್ ಪಾರ್ಲರ್ಗಳಿರ್ಬೋದು, ಅಥವಾ ಬಾರ್ಗಳಿರ್ಬೋದು, ವೈನ್ ಶಾಪ್ಗಳಿರ್ಬೋದು, ಇಂಥದ್ದೆಲ್ಲ ಇದೆ. ಇದನ್ನ ಡೆಮಾಲಿಷ್ ಮಾಡಿ ಇದನ್ನ ತೆಗೀರಿ ಅನ್ನೋದನ್ನ ನಾನು ಹೇಳಿದೆ. ಅದು ಈಗ ಬಹುಶಃ ಅವರು ಕೋರ್ಟ್ ಕೇಸಲ್ಲಿ ಉಂಟುವಾಗಿ ಅಂತ ಹೇಳ್ತಾ ಇದ್ರು. ಆದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿದ್ರು. ಮುಂದಿನ ದಿನದಲ್ಲಿ ಸಚಿವರ ನಿರ್ದೇಶನವನ್ನ ಅಧಿಕಾರಿಗಳು ಯಾವ ರೀತಿಯಲ್ಲಿ ಪಾಲಿಸಿಕೊಂಡು ಪಾಲಿಕೆಗೆ ಬರುವ ಆದಾಯ ತೆರಿಗೆಯನ್ನ ಕ್ರೋಢೀಕರಣ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರ್ಷಕ್ಕೊಂದ್ಸಲ ಅದನ್ನ ರಿನ್ಯೂವಲ್ ಮಾಡಲಿಕ್ಕೆ ಇರುತ್ತೆ. ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.